ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದ್ದಾರೆ. ಕ್ಷೇತ್ರದ ಅರ್ಚಕ ಹರಿನಾರಾಯಣ ದಾಸ ಆಸರನ್ನ ಈಶ್ವರಪ್ಪನವರಿಗೆ ದೇವರ ಶೇಷವಸ್ತ್ರ ಪ್ರಸಾದ ನೀಡಿದರು. ನಂತರ ಮಾತನಾಡಿದ ಈಶ್ವರಪ್ಪನವರು, ಈ ಬಾರಿ ಶಿವಮೊಗ್ಗದಲ್ಲಿ ಕಂಬಳವನ್ನು ನಡೆಸ್ತಾ ಇದ್ದೇವೆ. ಕಂಬಳ ತುಳುನಾಡಿನ ಜನಪದ ಕ್ರೀಡೆಯಾಗಿದ್ದು ಮಾತ್ರ ಅಲ್ಲದೆ ಆರಾಧನೆ ರೂಪವನ್ನು ಪಡ್ಕೊಂಡಿದೆ. ಶಿವಮೊಗ್ಗದ ಜನತೆಗೆ ಈ ಕ್ರೀಡೆಯನ್ನು ಪರಿಚಯಿಸಲು ತುಂಬಾ ಸಂತೋಷ ಆಗುತ್ತೆ. ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಶ್ವರಪ್ಪನವರ ಮಗ ಶಿವಮೊಗ್ಗ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷ ಕಾಂತೇಶ್ ಮಾತನಾಡಿ, ಕಂಬಳ ಅದ್ದೂರಿಯಾಗಿ ನಡೆಸಲು ಉದ್ದೇಶಿಸಿದ್ದು ಈಗಾಗಲೇ ಸುಮಾರು 15 ಎಕರೆ ಜಾಗವನ್ನು ಗುರುತಿಸಿದ್ದೇವೆ. ಪಾರ್ಕಿಂಗ್ಗಾಗಿ ಪ್ರತ್ಯೇಕ ಜಮೀನಿನ ವ್ಯವಸ್ಥೆ ಮಾಡಲಾಗ್ತಾ ಇದ್ದು ಶಿವಮೊಗ್ಗದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ನಡೀತಾ ಇದೆ ಅಂತ ಹೇಳಿದರು. ಈ ಸಂದರ್ಭ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ಲೋಕೇಶ್ ಮುಚ್ಚೂರು ಕಲ್ಕುಡೆ ಸಮಿತಿ ಸದಸ್ಯರಿದ್ದರು. ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷವಾದ ಕ್ರೀಡೆ. ಇಡೀ ದೇಶ ಇವತ್ತು ಕಂಬಳ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 8 ಜಿಲ್ಲೆಗಳ ಸುಮಾರು 100ಕ್ಕೂ ಹೆಚ್ಚು ಆ ಕೋಣಗಳು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸುಮಾರು 8 ರಿಂದ 10 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಂಬಳವನ್ನು ಸಾಕಷ್ಟು ಬಾರಿ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಕಂಬಳವನ್ನು ಮಾಡೋಂಥ ಒಂದು ಅವಕಾಶ ಸಿಕ್ಕಿದ್ದು ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಆ ತಾಯಿಯ ಆಶೀರ್ವಾದದಿಂದ ಆ ಕಂಬಳ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಯಶಸ್ವಿ ಆಗಲಿ. ತುಳುನಾಡಿನ ಐತಿಹಾಸಿಕ ಕ್ರೀಡೆ ಕಂಬಳ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಬರ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಮತ್ತು ಮಲೆನಾಡಿಗೆ ಒಂದು ಪುಣ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತಂದರೆ ಕಂಬಳ ಅಂತಿದ್ದಂಗೆ ದೈವಿ ಆಟ ಆ ಒಂದು ಕೋಣಗಳ ರೂಪದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಮಲೆನಾಡಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಸೌಭಾಗ್ಯ. ಆ ಒಂದು ಕಂಬಳ ಶಿವಮೊಗ್ಗದಲ್ಲೂ ವಿಶೇಷವಾಗಿ, ಅದರಲ್ಲೂ ಕೂಡ ನಮ್ಮ ನೆಲದಲ್ಲಿ ಅದಾಗ್ತಿರೋದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ. ಶಿವಮೊಗ್ಗದಲ್ಲಿ ಕಂಬಳ ಏನು ನಡೀತಾ ಇದೆ, ಎಲ್ಲ ಹಿರಿಯರ ಅಪೇಕ್ಷೆಯಂತೆ ಈ ಒಂದು ಕಂಬಳದ ಕಾರ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರೋದು ನನಗೆ ತುಂಬಾ ಸಂತೋಷ. ಕರ್ನಾಟಕ ರಾಜ್ಯದ ಸುಮಾರು 8 ರಿಂದ 10 ಜಿಲ್ಲೆಯಿಂದ ಕನಿಷ್ಠ ಅಂದ್ರೂ ಕೂಡ ಒಂದು 10 ಲಕ್ಷ ಜನ ಈ ಒಂದು ಕಂಬಳದಲ್ಲಿ ಸೇರುವಂತ ನಿರೀಕ್ಷೆ ಇದೆ. ಆ ಒಂದು 10 ಲಕ್ಷ ಸುಧಾರಣೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. 100ಕ್ಕೂ ಹೆಚ್ಚು ನಮ್ಮ ಕೋಣಗಳು ಇವತ್ತು ಬರ್ತಿರೋದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇಡೀ ಮಲೆನಾಡಿನ ಜನತೆ ಇದಕ್ಕೆ ಸಹಕಾರ ಕೊಡಬೇಕು.